ನಗರದ ಕಿಸಾನ್ ಸಭಾ ಟ್ರಸ್ಟ್ ವತಿಯಿಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಪ್ರಸಾದ್ ನೇತ್ರಾಲಯ ಹಾಗೂ ಯನಪೋಯ ಮೆಡಿಕಲ್ ಕಾಲೇಜು ಮಂಗಳೂರು ಇದರ ಸಹಭಾಗಿತ್ವದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಮಾಜಿ ಶಾಸಕರಾದ ಎಚ್ ಗೋಪಾಲ್ ಭಂಡಾರಿ ದೀಪ ಬೆಳಗಿಸಿ ಶಿಬಿರವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ವಿದೇಶ ಕಾಂಗ್ರೆಸ್ ವಕ್ತಾರ ಹರ್ಷ ಮೊಯ್ಲಿಯವರು, ನಮ್ಮ ತಂದೆಯವರಾದ ವೀರಪ್ಪ ಮೊಯ್ಲಿಯವರು ಬಡವರಿಗೆ ಹಲವಾರು ಜನಪರ ಕಾರ್ಯಕ್ರಮವನ್ನ ಹಾಕಿಕೊಂಡಿರುತ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರೈತರಿಗೆ ಉಚಿತ ಭೂಮಿ ಹಾಗೂ ಬಡ ಬಗ್ಗರಿಗೆ ಉಚಿತ ವೈದ್ಯಕೀಯ ಸೇವೆಯನ್ನ ನೀಡುತ್ತಾ ಬಂದಿರುತ್ತಾರೆ ಎಂದರು. ವೀರಪ್ಪ ಮೊಯ್ಲಿ ಅವರು 1992 ಅಲ್ಲಿ ಶುರು ಮಾಡಿದ್ರು. ಅದರ ಉದ್ದೇಶ ಏನಿತ್ತಂದ್ರೆ ಸಮಾಜ ಸೇವೆ ಮಾಡಲಿಕ್ಕೆ. ಈ ಸಮಾಜ ಸೇವೆ ಮುಖಾಂತರ ಆರೋಗ್ಯದ ಬಗ್ಗೆ ಆಗ್ಬೋದು ಅಥವಾ ಶಿಕ್ಷಣ ಬಗ್ಗೆ ಆಗ್ಬೋದು, ಇದರ ಮುಖಾಂತರ ಬಡ ಜನರಿಗೆ ಆಗ್ಬೋದು ಅಥವಾ ಕಾರ್ಕಳ ಕ್ಷೇತ್ರದ ಜನರಿಗೆ ಆಗ್ಬೋದು ಏನು ಸೇವೆ ಮಾಡ್ಲಿಕ್ಕಾಗುತ್ತೆ, ಆ ಉದ್ದೇಶದಿಂದ ನಾವು ನಮ್ಮ ತಂದೆಯವರು ಈ ಕಿಸಾನ್ ಸಭಾ ಟ್ರಸ್ಟ್ ಶುರು ಮಾಡಿದ್ರು 1992 ಅಲ್ಲಿ. ಹಾಗೇನೆ ಆ ಉದ್ದೇಶದ ತಂದೆಯವ್ರದ್ದು ಏನು ಗುರಿ ಇತ್ತು, ಕಿಸಾನ್ ಸಭಾ ಟ್ರಸ್ಟ್ ಅಲ್ಲಿ ಏನೆಲ್ಲ ಕೆಲಸ ಮಾಡ್ಬೇಕಂತ ಸಮಾಜ ಸೇವೆದು, ಅದನ್ನು ನಾವು ಮುಂದುವರಿಸಿದ್ದೇವೆ. ವೇದಿಕೆಯಲ್ಲಿ ಪ್ರಸಾದ್ ನೇತ್ರಾಲಯ ವೈದ್ಯರಾದ ಡಾಕ್ಟರ್ ಪ್ರಮೋದ್ ಭರತ್ ಮುಂಡೋಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಧಾಕರ ಕೋಟ್ಯಾನ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ವಥ್ ಅಹಮದ್ ಮುಂತಾದವರು ಹಾಜರಿದ್ದರು.